ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯು, ತಂದೆಯಾದ ದೇವರ ಕೃಪೆಯು ಹಾಗೂ ಪವಿತ್ರಾತ್ಮರ ಅಭಿಷೇಕವು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ಮಾತಾ ಮರಿಯಮ್ಮನವರಿಗೆ ಒಂದು ಗೀತೆಯನ್ನು ಹಾಡುತ್ತಾ ನಾವು ಈ ಪ್ರಾರ್ಥನಾ ಕಾರ್ಯಕ್ರಮವನ್ನು ಆರಂಭಿಸೋಣ. ನಿತ್ಯ ಸಹಾಯ ಮಾತೆ, ಪ್ರಭು ಕೃಷ್ಣರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾನಾ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಮಾತೆ ನಿನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ಮಾತೆ ನಿನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಹೌದು, ಮಾತಾ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಂದುಗೂಡಿದ್ದೇವೆ. ಮಾತಾ ಮರಿಯಮ್ಮನವರೇ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ವೇದನೆಗಳನ್ನು ಅನುಭವಿಸುತ್ತಿರುವಾಗಲೇ ನಿಮ್ಮನ್ನು ನಮಗೆ ಒಪ್ಪಿಸಿದ್ದಾರೆ. ನಾವು ಪ್ರಭು ಯೇಸು ಕ್ರಿಸ್ತರ ಆಪ್ತ ಶಿಷ್ಯರು, ಆಪ್ತ ಹಿಂಬಾಲಕರು. ಮಾತಾ ಮರಿಯಮ್ಮನವರೇ, ನಮ್ಮೊಂದಿಗೆ ನಮ್ಮ ಕುಟುಂಬಗಳಲ್ಲಿ ನೀವು ಜೀವಿಸಿರಿ. ನೀವು ನಿಮ್ಮ ಕುಟುಂಬವನ್ನು ಪವಿತ್ರ ಕುಟುಂಬವನ್ನಾಗಿ, ದೈವಿಕ ಕುಟುಂಬವನ್ನಾಗಿ ಮಾರ್ಪಡಿಸಿದಿರಿ. ನಮ್ಮ ಕುಟುಂಬವುಗಳ ಪವಿತ್ರ ಕುಟುಂಬವಾಗುವಂತೆ, ದೈವಿಕ ಕುಟುಂಬವಾಗುವಂತೆ ನಮ್ಮೆಲ್ಲರನ್ನು ಹರಸಿರಿ. ಮಾತಾ ಮರಿಯಮ್ಮನವರೇ, ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗಾಗಿ ವಿನಂತಿಸಿರಿ, ಪ್ರಾರ್ಥಿಸಿರಿ, ಬೇಡಿರಿ. ತಂದೆಯಿಂದ, ಪಿತ ದೇವರಿಂದ ನಾವು ಎಲ್ಲ ಆಶೀರ್ವಾದಗಳನ್ನು ಪಡೆಯುವಂತೆ ಮಾಡಿರಿ. ತಂದೆಯಾದ ದೇವರೇ, ನೀವು ನಮಗೆ ಮಾತಾ ಮರಿಯಮ್ಮನವರನ್ನು ನಮ್ಮ ತಾಯಿಯನ್ನಾಗಿ, ಪ್ರೀತಿಯ ದೇವಮಾತೆಯನ್ನಾಗಿ ನೀಡಿದ್ದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮಾತಾ ಮರಿಯಮ್ಮನವರ ಮಡಿಲಲ್ಲಿ ನಾವು ಹೆಚ್ಚು ಹೆಚ್ಚು ಪ್ರಭು ಯೇಸು ಕ್ರಿಸ್ತರ ಹಾಗೆ ಬಾಲ ಯೇಸು ಬೆಳೆದಂತೆ ಪ್ರಾಯದಲ್ಲೂ ಸುಜ್ಞಾನದಲ್ಲೂ ಬೆಳೆಯುವಂತೆ ಮಾಡಿರಿ. ಪ್ರಭು ಯೇಸು ಕ್ರಿಸ್ತರು ತಂದೆಯಾದ ದೇವರೇ, ನೀವು ಕೊಟ್ಟಂತಹ ಆ ಉದ್ದೇಶವನ್ನು ಅವರು ನೆರವೇರಿಸಿದರು. ಸಂಪೂರ್ಣವಾಗಿ ನೆರವೇರಿಸುತ್ತಾ ಶಿಲುಬೆಯ ಮೇಲೆ ಅವರು ಕೂಗಿದರು, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕರಗಳಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲವೂ ಸಂಪೂರ್ಣವಾಯಿತು, ಎಲ್ಲವೂ ನೆರವೇರಿತು ಎಂದು ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂತಹ ಉದ್ದೇಶವನ್ನು, ನಮಗೆ ಕೊಟ್ಟಂತಹ ಈ ಲೋಕದ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ನಿಮಗೆ ಮೆಚ್ಚುವಂಥ ರೀತಿಯಲ್ಲಿ, ನಿಮಗೆ ಮಹಿಮೆಯಾಗುವಂಥ ರೀತಿಯಲ್ಲಿ ನೆರವೇರಿಸಲು ನಮ್ಮ ಜೀವನದ ಕೊನೆಯಲ್ಲೂ ನಾವು ಕೂಡ
ಎಲ್ಲವೂ ನೆರವೇರಿತು. ಪಿತನೇ, ತಂದೆಯೇ, ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಸಮರ್ಪಿಸ್ತೇವೆ ಎಂದು ಹೇಳುವಂತಹ ಪವಿತ್ರ ಜೀವನವನ್ನು ಜೀವಿಸುವ ಕೃಪಾ ವರಗಳನ್ನು ನಮ್ಮೆಲ್ಲರಿಗೆ ಒದಗಿಸಿರಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬ ನನ್ನ ಮಿತ್ರರನ್ನು, ಸಹೋದರ ಸಹೋದರನ್ನು ಆಶೀರ್ವದಿಸಿರಿ. ಅವರ ಅಗತ್ಯಗಳಿಗನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ವಿವಾಹ ಜೀವನದಲ್ಲಿ ಮಕ್ಕಳಿಲ್ಲದೆ ಎಷ್ಟೋ ಮಂದಿ ಕೊರಗುತ್ತಿದ್ದಾರೆ. ಅಂತಹ ಪತಿ ಪತ್ನಿಯರನ್ನು ಆಶೀರ್ವದಿಸಿ ಸಕಾಲದಲ್ಲಿ ಅವರಿಗೆ ಸಂತಾನ ಭಾಗ್ಯವನ್ನು ಒದಗಿಸಿರಿ. ಅವರ ಕಣ್ಣೀರನ್ನು ಒರೆಸಿರಿ ತಂದೆಯಾದ ದೇವರೇ. ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಜೀವಿಸುವವರಿಗೆ ನಿಮ್ಮ ದೈವಿಕವಾದ ಬೆಳಕನ್ನು ನೀಡಿರಿ. ಕೆಟ್ಟ ಪ್ರವೃತ್ತಿಗಳನ್ನು, ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಬಿಡಲು ಸೈತಾನ ಶಕ್ತಿಯಿಂದ, ಸೈತಾನ ಕೈವಶದಿಂದ ಅವರು ಹೊರಗೆ ಬರಲು ಅವರಿಗೆ ಬಿಡುಗಡೆಯನ್ನು ನೀಡಿರಿ. ಅವರ ಕರಗಳನ್ನು ಹಿಡಿದು ನಡೆಸಿರಿ ತಂದೆಯಾದ ದೇವರೇ. ಆರ್ಥಿಕವಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬಗಳಲ್ಲಿ ಯಾವುದೇ ಕುಂದು ಇಲ್ಲದ ಹಾಗೆ ನೀವು ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ನನ್ನ ಮಿತ್ರರೇ, ನನ್ನ ಸಹೋದರ ಸಹೋದರರೇ, ನೀವೆಲ್ಲರೂ ಹೇಗಿದ್ದೀರಿ? ನಿಮಗೆಲ್ಲರಿಗೆ ದೇವರ ವಿಶೇಷ ಆಶೀರ್ವಾದವನ್ನು ನಾನು ಕೋರುತ್ತೇನೆ. ಇವತ್ತಿನ ದಿನ ಸುದಿನ, ದೇವರ ಆಶೀರ್ವಾದಗಳ ದಿನ. ಇವತ್ತಿನಿಂದ ನಿತ್ಯದವರೆಗೆ ದೇವರ ವಿಶೇಷವಾದ ಆಶೀರ್ವಾದಗಳನ್ನು ತುಂಬಿ ತುಳುಕುವ ರೀತಿಯಲ್ಲಿ ನೀವು ಅನುಭವಿಸಲು ದೇವರು ನಿಮಗೆ ಕೃಪೆ ನೀಡಲಿ ಎಂದು ನಿಮಗಾಗಿ ನಾನು ಪ್ರಾರ್ಥಿಸುವಾಗ ನೀವು ನನಗಾಗಿ ಪ್ರಾರ್ಥಿಸಿರಿ. ನಾವು ಪವಿತ್ರ ಪುಸ್ತಕವನ್ನು ತೆರೆಯೋಣ. ಲೂಕ ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ 28ನೇ ವಚನ ಹಾಗೂ ಆಮೇಲೆ 38ನೇ ವಚನ. ಈ 2 ವಚನಗಳನ್ನು ಓದಿ ನಾವು ನಮ್ಮ ಧ್ಯಾನವನ್ನು ಆರಂಭಿಸೋಣ. ಲೂಕ್ ಚಾಪ್ಟರ್ 1 ವರ್ಸ್ 28. ದೇವದೂತನಾದ ಗಾಬ್ರಿಯೇಲನು ಮಾತಾ ಮರಿಯಮ್ಮನವರ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೇ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದರು. ಈಗ 38ನೇ ವಚನ. ಆಗ ಮರಿಯಳು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ದೇವರ ಶುಭ ಸಂದೇಶವಿದು. ದೇವರಿಗೆ ಸ್ತುತಿಯಾಗಲಿ, ದೇವರಿಗೆ ಮಹಿಮೆಯಾಗಲಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ನಾನು ಕೇವಲ 2 ವಚನಗಳನ್ನು ಓದಿದ್ದೆನು. ಯಾಕೆಂದರೆ ಅದನ್ನು ಓದಿದ ತಕ್ಷಣ, ಕೇಳಿದ ತಕ್ಷಣ ನಿಮಗೆ ಅದರ ಮಧ್ಯದಲ್ಲಿ ಏನಿದೆ ಎಂಬುದು ನೆನಪಾಗುವುದು. ಹೌದಲ್ವಾ? ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಂತ ಮಾಂಟ್ಫೋರ್ಟ್ ಎಂಬವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಡಿವೋಷನ್ ಟು ಮೇರಿ, ಮಾತಾ ಮರಿಯಮ್ಮನವರ ಭಕ್ತಿ. ಈ ಪುಸ್ತಕದಲ್ಲಿ ಅವರೊಂದು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಿ ಮೇಕ್ಸ್ ಎ ಸ್ಟೇಟ್ಮೆಂಟ್, ದ ಸೈಟನ್ ಈಸ್ ಮೋರ್ ಅಫ್ರೈಡ್ ಆಫ್ ಮದರ್ ಮೇರಿ ದ್ಯಾನ್ ಗಾಡ್ ಹಿಮ್ಸೆಲ್ಫ್ ಅಂತ. ಅದನ್ನು ಓದಿದಾಗ ನಾನು ಆಶ್ಚರ್ಯಚಕಿತನಾದೆ. ನನಗೆ ನಂಬಲು ಕೂಡ ಆಗಲಿಲ್ಲ. ಯಾವ ರೀತಿಯಲ್ಲಿ ಈ ವಾಕ್ಯದ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ಸೈತಾನನು, ಲೂಸಿಫೇರನು, ದೆವ್ವ ಪಿಶಾಚಿಯು ಮಾತಾ ಮರಿಯಮ್ಮನವರನ್ನು ನೋಡಿದಾಗ ದೇವರನ್ನು ನೋಡಿದಕ್ಕಿಂತಲೂ ಹೆಚ್ಚು ಹೆದರುತ್ತಾನೆ. ನಮಗೆ ಅನುಭವವಿದೆ. ನಮ್ಮ ಸುತ್ತಲೂ ಇತರ ಪಂಗಡದವರು, ಡಿನಾಮಿನೇಷನ್ಸ್ನವರಿದ್ದಾರೆ. ಅವರಾದರೂ ಕಥೋಲಿಕ್ ಕ್ರೈಸ್ತವರನ್ನು ಹೀಯಾಳಿಸ್ತಾರೆ. ಮಾತಾ ಮರಿಯಮ್ಮನವರ ಭಕ್ತಿ ನಿಮಗೆ ಹೆಚ್ಚಿದೆ, ಮಾತಾ ಮರಿಯಮ್ಮನವರನ್ನೇ ನೀವು ದೇವರು ಮಾಡ್ತೀರಿ, ಮಾತಾ ಮರಿಯಮ್ಮನವರನ್ನೇ ನೀವು ಆರಾಧಿಸುತ್ತೀರಿ, ಇದು ಸರಿಯಲ್ಲ, ಮಾತಾ ಮರಿಯಮ್ಮನವರನ್ನು ದೇವರಿಗಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ನೀವು ನೀಡುತ್ತೀರಿ, ಇದು ಸರಿಯಲ್ಲ, ಇದು ಪವಿತ್ರ ಪುಸ್ತಕದ ವಿರುದ್ಧವಾಗಿದೆ, ಇದು ನಿಜವಾದ ವಿಶ್ವಾಸವಲ್ಲ, ವಿಶ್ವಾಸದ ಜೀವನವಲ್ಲ ಎಂದು ಅವರು ನಮ್ಮನ್ನು ಟೀಕಿಸುತ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಂತ ಮಾಂಟ್ಫೋರ್ಟ್ ಯಾವ ರೀತಿಯಲ್ಲಿ ಹೇಳುವುದು ಎಂದು ನಾನು ಕೂಡ ಅವರ ವ್ಯಾಖ್ಯಾನವನ್ನು ಆಳವಾಗಿ ಧ್ಯಾನಿಸಿದೆ, ಓದಿದೆ, ಅರ್ಥ ಮಾಡಿಕೊಂಡೆ. ಆಗ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು, ಸಂತ ಮಾಂಟ್ಫೋರ್ಟ್ರವರು ಹೇಳುವುದು ಒಂದು ದೊಡ್ಡ ದೈವಶಾಸ್ತ್ರ, ಥಿಯಾಲಜಿ ಅಲ್ಲ, ಒಂದು ದೊಡ್ಡ ತತ್ವಶಾಸ್ತ್ರ, ಫಿಲಾಸಫಿಯೂ ಅಲ್ಲ. ಅವರು ಹೇಳುವುದು ಒಂದು ಕಾಮನ್ ಸೆನ್ಸ್, ಸರ್ವಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತಹ ವಿಷಯ. ಅವರು ಹೇಳ್ತಾರೆ, ಸೈತಾನ ಎಂದರೆ ಯಾರು? ಸೈತಾನ ಎಂದರೆ ಲೂಸಿಫೆರನು ಸೈತಾನ ಆದ. ದೇವರು ಸೃಷ್ಟಿಸಿದ್ದು ಲೂಸಿಫೆರನನ್ನು. ಲೂಸಿಫೆರ್ ಅಂದರೆ
ಅವನು ಶ್ರೇಷ್ಠ ದೇವದೂತ, ಬೆಳಕಿನ ಪ್ರಕಾಶದ ಜ್ಯೋತಿಯ ದೇವದೂತ. ದೇವರು ಲೂಸಿಫರನನ್ನು ಸೃಷ್ಟಿಸುವಾಗ ಆದಿಯಲ್ಲಿ ಅವನನ್ನು ಬೆಳಕಿನಲ್ಲಿ ಸೃಷ್ಟಿಸಿದರು. ಅಂದರೆ ದೇವರು ಯಾವ ರೀತಿಯಲ್ಲಿ ಪರಿಪೂರ್ಣವಾದ ಬೆಳಕು, ಆ ಬೆಳಕಿನ ಸ್ವರೂಪದಲ್ಲಿ ಶ್ರೇಷ್ಠ ದೇವದೂತ ಲೂಸಿಫರನನ್ನು ದೇವರು ಸೃಷ್ಟಿಸಿದರು. ಆ ಸಂಗಡ ಎಲ್ಲ ದೇವದೂತರನ್ನು ಕೂಡ ಬೆಳಕಿನ ದೇವದೂತರನ್ನಾಗಿ ದೇವರು ಸೃಷ್ಟಿಸಿದರು. ಇದನ್ನು ನಾವು ಓದುತ್ತೇವೆ ಎಜೆಕ್ಯೆಲ್ ಪ್ರವಕ್ತ ಗ್ರಂಥದಲ್ಲಿ 28ನೇ ಅಧ್ಯಾಯ 12ನೇ ವಚನಗಳಿಂದ, ಹಾಗೂ ಪ್ರವಕ್ತ ಇಸಾಯಿಯ ಪುಸ್ತಕದಲ್ಲಿ 14ನೇ ಅಧ್ಯಾಯ 12ನೇ ವಚನಗಳಿಂದ. ಎಜೆಕ್ಯೆಲ್ 28:12 ಆನ್ವರ್ಡ್ಸ್, ಐಸಾಯ 14:12 ಆನ್ವರ್ಡ್ಸ್. ದೇವರು ಪವಿತ್ರಾತ್ಮರ ವಿಶೇಷ ವರಗಳಿಂದ ಲೂಸಿಫರನ್ನು ಅಭಿಷೇಕಿಸಿದರು. ಲೂಸಿಫರನನ್ನು ಎಲ್ಲ ವರಗಳಿಂದ ಅಭಿಷೇಕಿಸಿದ್ರು ಕೂಡ ಲೂಸಿಫರನಲ್ಲಿ ಗರ್ವ, ಅಹಂಕಾರ, ದ್ಯಾಟ್ ಗ್ರೇಟ್ ಈಗೋ ಬಂತು. ತಾನು ಎಂಬಂತಹ ಸ್ವಾರ್ಥ ಬಂತು. ದೇವರನ್ನು ಆರಾಧಿಸುವುದಕ್ಕಿಂತ ನನ್ನನ್ನೇ ಎಲ್ಲ ದೇವದೂತರು ಆರಾಧಿಸಬೇಕೆಂದು ದೇವರ ವಿರುದ್ಧ ಅವನು ನಿಲ್ಲುತ್ತಾನೆ. ದೇವರ ಸಿಂಹಾಸನಕ್ಕಿಂತ ಮೇಲೆ ತನ್ನ ಸಿಂಹಾಸನವಿರಬೇಕೆಂದು ಆಶಿಸುತ್ತಾನೆ. ಈ ರೀತಿಯಲ್ಲಿ ದೇವರ ವಿರುದ್ಧ ಹೋಗುವುದರಿಂದ ಅವನು ಸ್ವರ್ಗವನ್ನೇ ಕಳೆದುಕೊಳ್ಳುತ್ತಾನೆ. ದೇವರು ಅವನನ್ನು ಸ್ವರ್ಗದಿಂದ ಈ ಭೂಮಿಗೆ, ಈ ಲೋಕಕ್ಕೆ ತಳ್ಳುತ್ತಾರೆ. ಅವನೊಂದಿಗೆ 3ನೇ ಒಂದು ಭಾಗ ದೇವದೂತರನ್ನು ಕೂಡ ದೇವರು ಸ್ವರ್ಗದಿಂದ ಹೊರಗೆ ತಳ್ಳುತ್ತಾರೆ. ಇವರೇ ಪಿಶಾಚಿ, ದೆವ್ವಗಳು ಅಥವಾ ಸೈತಾನು, ಪಾತಾಳದ ಶಕ್ತಿಗಳು. ಈ ಲೋಕದಲ್ಲಿ ಅವರು ತಮ್ಮ ಪ್ರಭಾವವನ್ನು ಬೀರಿ ಎಲ್ಲರನ್ನೂ ದೇವರಿಂದ ದೂರ ಸರಿಯುವಂತೆ ಮಾಡುತ್ತಾರೆ. ಇಂತಹ ಸೈತಾನ ಲೂಸಿಫರ, ಇವನು ದೇವರಿಗೆ ಹೆದರುವುದಿಲ್ಲ ಅಥವಾ ದೇವರೊಡನೆ ಅವನು ಜಗಳ ಮಾಡುವುದಿಲ್ಲ. ಯಾಕೆ? ದೇವರು ಸರ್ವಶ್ರೇಷ್ಠರು. ದೇವರ ಮುಂದೆ ಸೈತಾನು ಏನೂ ಅಲ್ಲ. ದೇವರು ಫೂ ಅಂತ ಹೇಳಿದರೆ ಅವನು ಬಿದ್ದು ಹೋಗ್ತಾನೆ. ದೇವರು ಒಂದು ಮಾತು ಹೇಳಿದರೆ ಸಾಕು, ಸೈತಾನು ಹಾಗೂ ಅವನೊಂದಿಗಿರುವಂತಹ ಎಲ್ಲ ಆ ಕೆಟ್ಟ ಪಿಶಾಚಿ ದೇವದೂತರು ಸುಟ್ಟು ಬೂದಿಯಾಗ್ತಾರೆ, ಭಸ್ಮರಾಗ್ತಾರೆ. ಆದರೆ ದೇವರು ದಯಾಮಯರು, ದೇವರು ಕರುಣಾಸಾಗರರು. ಅವರು ಸೈತಾನನನ್ನು ನಾಶ ಮಾಡುವುದಿಲ್ಲ. ಎಷ್ಟು ಮಂದಿ ಹೇಳುವುದಿದೆ, ದೇವರು ಯಾಕೆ ಸೈತಾನನನ್ನು ನಾಶ ಮಾಡುವುದಿಲ್ಲ? ಯಾಕೆಂದರೆ ದೇವರು ಕರುಣಾಮಯಿ, ದೇವರು ದಯಾಮಯಿ. ಅವರ ಯೋಜನೆಯಂತೆ ದೇವರು ನಡೆದುಕೊಳ್ತಾರೆ. ಸೈತಾನನನ್ನು ನಾಶ ಮಾಡುವಂತಹ ಒಂದು ಸಮಯವಿದೆ, ಅಷ್ಟರವರೆಗೆ ಅವರನ್ನು ಬಿಟ್ಟು ಬಿಡ್ತಾರೆ. ಆ ಸೈತಾನನೊಂದಿಗೆ ದೇವರು ಜಗಳವಾಡುವಂತಹ ಪ್ರಮೇಯವೇ ಬರುವುದಿಲ್ಲ. ದೇವರಿಗೆ ಸೈತಾನ ಯಾವ ರೀತಿಯಲ್ಲಿ ಕೂಡ ಸರಿಸಮಾನ ಅಲ್ಲವೇ ಅಲ್ಲ. ಆದ್ದರಿಂದ ದೇವರು ಸೈತಾನನನ್ನು ಸೋಲಿಸಿದರೂ ಕೂಡ ಸೈತಾನಿಗೆ ಯಾವ ರೀತಿಯ ಬೇಸರವಿಲ್ಲ, ನಾಚಿಕೆ ಇಲ್ಲ. ಆದರೆ ಮಾತಾ ಮರಿಯಮ್ಮನವರೊಡನೆ ಜಗಳವಾಡಲು ಅವರಿಗೆ ವಿಶೇಷವಾದ ನಾಚಿಕೆ. ನೀವು ನೋಡಿ, ನಾನು ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್, ನಮ್ಮ ಮುಖ್ಯಮಂತ್ರಿಯೊಡನೆ ವಾಗ್ವಿವಾದ ಮಾಡಿದಾಗ ನಾನು ಗೆದ್ದರೆ ಅವರಿಗೆ ನಾಚಿಕೆ. ಅದರಿಂದ ಅವರು ನನ್ನೊಡನೆ ವಾದ ವಿವಾದ ಮಾಡಲಿಕ್ಕೆ ಬರುವುದೇ ಇಲ್ಲ. ಅಥವಾ ನಾನು ಪ್ರೈಮ್ ಮಿನಿಸ್ಟರ್ ವಾದ ವಿವಾದ ಮಾಡೋದಿದ್ದರೆ ಅವರು ನನ್ನೊಡನೆ ವಾದ ವಿವಾದ ಮಾಡೋದಿಲ್ಲ. ಯಾಕಂದರೆ ಅವರು ಸೋತರೆ ಅದು ಅವರಿಗೆ ನಾಚಿಕೆ. ಅವರು ವಾದ ವಿವಾದ ಮಾಡೋದಾದರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ವಾದ ವಿವಾದ ಮಾಡೋದಾದರೆ ಜೋ ಬೈಡನ್ ಅಮೇರಿಕದ ರಾಷ್ಟ್ರಪತಿಯೊಂದಿಗೆ ವಾದ ವಿವಾದ ಮಾಡೋರು. ಯಾಕೆಂದರೆ ಅವರು ಸರಿಸಮಾನರು. ಅವರು ನನ್ನೊಂದಿಗೆ ಸಂಬಂಧವಿರಿಸಿಕೊಳ್ಳುವುದಿಲ್ಲ. ಅದೇ ರೀತಿಯಲ್ಲಿ ಸೈತಾನನು ಮಾತಾ ಮರಿಯಮ್ಮನವರ ಹತ್ತಿರ ಕೂಡ ಬರುವುದಿಲ್ಲ. ಯಾಕೆಂದರೆ ಮಾತಾ ಮರಿಯಮ್ಮನವರು ಸೈತಾನನ್ನು ಸೋಲಿಸುವುದು ಖಂಡಿತ ಎಂದು ಸೈತಾನಿಗೆ ಸ್ಪಷ್ಟವಾಗಿದೆ. ಯಾಕೆಂದರೆ ಮಾತಾ ಮರಿಯಮ್ಮನವರು ನಿಷ್ಕಳಂಕರಾಗಿ ಅಮಲೋದ್ಭವವನ್ನು ಹೊಂದಿದವರು. ತಮ್ಮ ಮಾತಾ ಮರಿಯಮ್ಮನವರು ತಮ್ಮ ತಾಯಿಯ ಗರ್ಭದಿಂದಲೇ ನಿಷ್ಕಳಂಕರಾಗಿ ಹುಟ್ಟಿದವರು. ಅದು ದೇವರು ಅವರಿಗೆ ಕೊಟ್ಟಂತಹ ವರ. ಅವರು ಜೀವಿಸುವಾಗ ತಾವು ತಮ್ಮ ಕನ್ಯತ್ವವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ, ಇವತ್ತಿನ ಶುಭ ಸಂದೇಶದಲ್ಲಿ ಈಗ ನಾವು ಕೇಳಿದೆವು, ಮಾತಾ ಮರಿಯಮ್ಮನವರು ಹೇಳ್ತಾ ಇದ್ದಾರೆ, ಈಗೋ ನಾನು ದೇವರ ದಾಸಿ, ನಿಮ್ಮ ವಚನದಂತೆ ನನಗಾಗಲಿ. ಅಂದರೆ ಮಾತಾ ಮರಿಯಮ್ಮನವರು ಸಂಪೂರ್ಣವಾಗಿ ದೇವರ ಇಚ್ಛೆಗೆ, ದೇವರ ಯೋಜನೆಗೆ, ದೇವರ ಮಾತುಗಳಿಗೆ, ದೇವರಿಗೆ ವಾಕ್ಯಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿದರು. ಅವರು ಕನ್ಯೆಯಾಗಿಯೇ ಜೀವಿಸಬೇಕೆಂದು ಆಶಿಸಿದವರು. ಆದ್ದರಿಂದ ದೇವದೂತ ಗಾಬ್ರಿಯಲನು ಅವರಿಗೆ ನಮಸ್ಕರಿಸುವಾಗ ಹೇಳ್ತಾ ಇದ್ದಾನೆ, ನಮೋ ಮರಿಯಾ ಕೃಪೆಯ ಪೂರ್ಣಿಯೇ, ಶ್ರೇಷ್ಠ ದೇವದೂತನೇ ಮಾತಾ ಮರಿಯಮ್ಮನವರ ಮುಂದೆ
ತಲೆ ಭಾಗಿಸ್ತಾ ಇದ್ದಾನೆ. ಹಾಗೂ ಸಂಪೂರ್ಣವಾದ ಕೃಪೆಯಿಂದ ತುಂಬಿದವರು ಎಂದು ಹೇಳ್ತಾ ಇದ್ದಾನೆ. ಅದರಿಂದ ಮಾತಾ ಮರಿಯಮ್ಮನವರು ಸಂಪೂರ್ಣ ಕೃಪೆಗೆ ಪಾತ್ರರಾದವರು, ಕನ್ಯತ್ವದಿಂದ ಜೀವಿಸಿದವರು. ಅವರಿಗೆ ವಿವಾಹ ಜೀವನದಲ್ಲಿ ಯಾವ ರೀತಿಯ ಆಸಕ್ತಿ ಕೂಡ ಇರಲಿಲ್ಲ. ಆದರೆ ಕೂಡ ಅವರು ಪವಿತ್ರ ಕುಟುಂಬವನ್ನು ಕಟ್ಟಿದರು ದೇವರ ಇಚ್ಛೆಗೆ ಅನುಸಾರವಾಗಿ. ದೇವದೂತನು ಅವರಿಗೆ ದೇವರ 5 ಭರವಸೆಗಳನ್ನು, ವಾಗ್ದಾನಗಳನ್ನು ಹೇಳಿದರು. ನೀನು ಗರ್ಭವತಿಯಾಗುವೆಯಾ, ಒಬ್ಬ ಮಗನನ್ನು ಪ್ರಸವಿಸುವೆಯಾ, ಅವನು ದೇವರ ಪುತ್ರ ಎನಿಸಿಕೊಳ್ಳುವನು, ಪವಿತ್ರ ಶಿಶು ಆಗುವನು. 3ನೇದಾಗಿ ದಾವೀದನ ಸಿಂಹಾಸನವನ್ನು ಅವರಿಗೆ ಕೊಡಲಾಗುವುದು. ಯಾಕೋಬನ ಸಂತತಿಯ ಮೇಲೆ ಅವನು ರಾಜ್ಯಾಡಳಿತವನ್ನು ಮಾಡುವನು. ಹಾಗೂ ಅವನ ಪ್ರಭುತ್ವಕ್ಕೆ ಅಂತ್ಯವೆಂಬುದೇ ಇರುವುದಿಲ್ಲ. ಇವುಗಳಲ್ಲಿ ಮೊದಲನೇ ವಾಗ್ದಾನ. ಮಾತಾ ಮರಿಯಮ್ಮನವರು ಗರ್ಭವತಿಯಾದರು, ಒಬ್ಬ ಮಗನನ್ನು ಪ್ರಸವಿಸಿದರು. ಆದರೆ ಆಮೇಲೆ ಅವರ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬಂದವು. ಅವರು ಲೌಕಿಕವಾಗಿ ನೋಡುವ ರೀತಿಯಲ್ಲಿ ದೇವರ ವಾಗ್ದಾನಗಳು ನೆರವೇರಲಿಲ್ಲ. ಸಿಲುಬೆಯ ಬುಡದಲ್ಲಿ, ಆ ಗೋಲ್ಗೊಥದಲ್ಲಿ, ಕಲ್ವಾರಿ ಪರ್ವತದ ಮೇಲೆ ಗೋಲ್ಗೊಥದಲ್ಲಿ ಸಿಲುಬೆಯ ಕೆಳಗೆ ನಿಂತುಕೊಂಡು ಮಾತಾ ಮರಿಯಮ್ಮನವರು ನೋಡ್ತಾ ಇದ್ದಾರೆ. ಅವರ ಮಗ ಒಬ್ಬ ಅಪರಾಧಿಯಂತೆ, ಗಲ್ಲು ಶಿಕ್ಷೆಯನ್ನು ಪಡೆದಂತಹ ಅಪರಾಧಿಯ ಹಾಗೆ ಆ ಸಿಲುಬೆ ಮೇಲೆ ವಿಶೇಷವಾದ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಪಿತನೇ ಪಿತನೇ, ನನ್ನನ್ನು ಯಾಕೆ ಅತಿಶಿದ್ದೀಯ, ಏಲಿ ಏಲಿ ಲಮಾ ಸಬಕ್ತನಿ ಎಂದು ಕಣ್ಣೀರು ಸುರಿಸಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಕೊನೆಯಲ್ಲಿ ಅವರ ಕಣ್ಣುಗಳ ಮುಂದೆ ತಮ್ಮ ಪುತ್ರ ಕೊನೆಯ ಉಸಿರನ್ನು ಎಳೆಯುತ್ತಾರೆ ಹಾಗೂ ಮರಣಿಸುತ್ತಾರೆ. ಈ ರೀತಿಯಲ್ಲಿ ತಮ್ಮ ಪುತ್ರ ಮರಣಿಸಿದಾಗ ಕೂಡ ಮಾತಾ ಮರಿಯಮ್ಮನವರು ಎಷ್ಟು ಅತ್ತರು, ಎಷ್ಟು ರೋಧಿಸಿದರೂ ಕೂಡ ನಿರಾಶೆಯನ್ನು ಹೊಂದುವುದಿಲ್ಲ. ಅವರು ದಿಗ್ಭ್ರಾಂತರಾಗುವುದಿಲ್ಲ. ಅವರು ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ದೇವರು ಮಾಡಿದಂತಹ ವಾಗ್ದಾನಗಳನ್ನು ಅವರು ನಂಬುತ್ತಾರೆ. ಈಗೋ ನಾನು ದೇವರ ದಾಸಿ, ದೇವರ ವಚನದಂತೆ ನನಗಾಗಲಿ, ನನ್ನ ಮಗ ಖಂಡಿತವಾಗಿಯೂ ದೇವರ ಪುತ್ರ ಎಂದು ಅವರು ನಂಬಿದರು. ಖಂಡಿತವಾಗಿ ದೇವರ ದಾವೀದನ ಸಿಂಹಾಸನವನ್ನು ಅವನು ಪಡೆಯುತ್ತಾನೆಂದು ಅವರು ನಂಬಿದ್ದರು. ಯಾಕೋಬನ ಸಂತತಿಯ ಮೇಲೆ ರಾಜ್ಯಾಡಳಿತವನ್ನು ಮಾಡುವರೆಂದು ಅವರು ನಂಬಿದರು. ಅವನ ಪ್ರಭುತ್ವಕ್ಕೆ ಅಂತ್ಯವೆಂಬುದೇ ಇರುವುದಿಲ್ಲವೆಂದು ಅವರು ನಂಬಿದರು. ಹೌದು ಪ್ರಿಯರೇ, ಸಂತ ಪೌಲರು ಹೇಳ್ತಾರೆ ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ, 2 Corinthians chapter 5 verse 7, ನಾವು ಜೀವಿಸುವುದು ನಮ್ಮ ದೇಹದ ಕಣ್ಣುಗಳ ದೃಷ್ಟಿಯಿಂದ ಅಲ್ಲ, ನಮ್ಮ ವಿಶ್ವಾಸದ ದೃಷ್ಟಿಯಿಂದ. Hallelujah, praise the Lord. We live not by sight, physical sight, we live by the sight of our faith, we live by faith. ಮಾತಾ ಮರಿಯಮ್ಮನವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವಿಸಿದರು. ಆದ್ದರಿಂದ ಅವರು ಪ್ರಭು ಯೇಸು ಕ್ರಿಸ್ತರನ್ನು ಸಮಾಧಿ ಮಾಡಿದ ನಂತರ ತಕ್ಷಣ ತಮ್ಮ ಪ್ರಭು ಯೇಸು ಕ್ರಿಸ್ತರ ಆಪ್ತ ಶಿಷ್ಯನಾದ ಯೋಹಾನನೊಂದಿಗೆ ಅವರ ಮನೆಗೆ ಹೋದದ್ದೇ. ಅಲ್ಲಿಂದ ಅವರು ಮೇಲ್ಮಳಿಗೆಗೆ ಹೋದರು. ಮೇಲ್ಮಳಿಗೆ, ಅಪ್ಪರ್ ಹೌಸ್, ಕೇವಲ ಭೌತಿಕವಾದ ಮೇಲ್ಮಳಿಗೆ ಅಲ್ಲ, ಅದು ಆಧ್ಯಾತ್ಮಿಕವಾದ ಮೇಲ್ಮಳಿಗೆ. ಅದಕ್ಕಾಗಿ ಮಾತಾ ಮರಿಯಮ್ಮನವರು ನಾವು ಅವರ್ ಲೇಡಿ ಆಫ್ ಮೌಂಟ್ ಕಾರ್ಮೆಲ್ ಅಂತ ಹೇಳ್ತೇವೆ. ಕಾರ್ಮೆಲ್ ಮಾತೆ ಎಂದು ಅವರನ್ನು ಕರೀತೇವೆ. ಆಧ್ಯಾತ್ಮಿಕವಾದ ಶಿಖರವನ್ನು ಅವರು ಹತ್ತಿದರು. ಅಲ್ಲಿ ಸಂತ ಯೋಹಾನ ಅಪೊಸ್ತಲನ್ನು ಮೊದಲುಗೊಂಡು ಇತರ ಅಪೊಸ್ತಲರನ್ನು ಅವರು ಒಂದುಗೂಡಿಸಿದರು. ಹಾಗೂ ಎಲ್ಲ ವಿಶ್ವಾಸಿಗಳನ್ನು 120 ವಿಶ್ವಾಸಿಗಳನ್ನು ಅವರು ಒಂದುಗೂಡಿಸಿದರು. ಅಲ್ಲಿ ಒಂದುಗೂಡಿಸಿ ಅವರೆಲ್ಲರೊಡನೆ ದೇವರ ವಾಗ್ದಾನಗಳನ್ನು ನಾವು ಪಡೆಯುವಂತೆ ಪ್ರಾರ್ಥಿಸಲು ಅವರನ್ನು ಹುರಿದುಂಬಿಸಿದರು. ಈ ರೀತಿಯಲ್ಲಿ ಮಾತಾ ಮರಿಯಮ್ಮನವರು ಪವಿತ್ರ ಸಭೆಯು ಆರಂಭವಾಗುವುದಕ್ಕೆ ಕಾರಣಕರ್ತರಾದರು. ಆದ್ದರಿಂದಲೇ ಅವರು ಪವಿತ್ರ ಸಭೆಯ ಮಾತೆ, ಪವಿತ್ರ ಸಭೆಯ ಅವರು ರಕ್ಷಕರು. ಪವಿತ್ರ ಸಭೆಗಾಗಿ ಈ ಲೋಕದಲ್ಲಿರುವಾಗ ಮಾತ್ರವಲ್ಲ, ಈಗ ಸ್ವರ್ಗ ಭೂಲೋಕದ ರಾಣಿಯಾಗಿ ಕೂಡ ಅವರು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹೌದು, ಆದ್ದರಿಂದ ಪ್ರಿಯರೇ, ಮಾತಾ ಮರಿಯಮ್ಮನವರ ಭಕ್ತಿಯ ವಿರುದ್ಧವಾಗಿ ಮಾತನಾಡುವವರಿಗೆ ನೀವು ಸ್ಪಷ್ಟವಾಗಿ ಅವರಿಗೆ ಉತ್ತರ ಕೊಡಬೇಕು. ಮಾತಾ ಮರಿಯಮ್ಮನವರೇ ಪವಿತ್ರ ಸಭೆಯ ಆರಂಭವಾಗಿದ್ದಾರೆ. ಅವರ ಮಧ್ಯಸ್ಥಿಕೆಯ ಪ್ರಾರ್ಥನೆ ಅವರೊಂದಿಗೆ ಶಿಷ್ಯರು, ಅಪೊಸ್ತಲರು ಹಾಗೂ ವಿಶ್ವಾಸಿಗಳು ಮಾಡಿದ್ದರಿಂದ ನಮಗೆ ಓದಲು ಸಿಗುತ್ತದೆ. ಅಪೊಸ್ತಲಿಯ ಕಾರ್ಯಕಲಾಪಗಳು 2ನೇ ಅಧ್ಯಾಯ 14ನೇ ಅಧ್ಯಾಯ 14ನೇ ವಚನ, 1ನೇ ಅಧ್ಯಾಯ 14ನೇ ವಚನ ಹಾಗೂ 2ನೇ ಅಧ್ಯಾಯ 1ನೇ ವಚನದಿಂದ ಪೆಂತೆಕೋಸ್ತಿನ ದಿನ
ಪವಿತ್ರಾತ್ಮರು ಪಂಚಾಶತ್ತಮದ ದಿನ ಪವಿತ್ರಾತ್ಮರು ಎಲ್ಲರ ಮೇಲೆ ಇಳಿದು ಬರುವಂತೆ ಹಾಗೂ ಪವಿತ್ರ ಸಭೆ, ಕಥೋಲಿಕ ಪವಿತ್ರ ಸಭೆ ಆರಂಭವಾಗುವಂತೆ ಅವರು ಕಾರಣರಾಗುತ್ತಾರೆ. ಇವತ್ತು ನೋಡಿ, ಮಾತಾ ಮರಿಯಮ್ಮನವರ ಭಕ್ತಿಯನ್ನು ಆಚರಿಸದೆ ಕಥೋಲಿಕ ಪವಿತ್ರ ಸಭೆಯಿಂದ ದೂರ ಹೋದವರು ಎಷ್ಟು ರೀತಿಯಲ್ಲಿ ಮತ್ತೆ ಮತ್ತೆ ಹೊಡೆದು ಎಷ್ಟು ಗುಂಪುಗಳಾಗಿವೆ. ಮೊದಲಲ್ಲಿ ಕಥೋಲಿಕ ಪವಿತ್ರ ಸಭೆ ಒಂದೇ ಆಗಿತ್ತು. ಮಾತಾ ಮರಿಯಮ್ಮನವರ ಅವರ ಸಮಯದಲ್ಲಿ ಪವಿತ್ರ ಸಭೆ ಆರಂಭವಾದಾಗ ಒಂದೇ ಒಂದು ಸಭೆಯಾಗಿತ್ತು. 1500 ಇಸ್ವಿಯ ಆಸ್ಪಾಸ್ನಲ್ಲಿ ಪ್ರೊಟೆಸ್ಟೆಂಟ್ ಸಭೆ ಬಂದ ನಂತರ ಈಗ ಆ ಸಭೆ ಒಡೆದು 50,000ಕ್ಕಿಂತ ಹೆಚ್ಚು ಪಂಗಡಗಳಾಗಿವೆ. ಯಾಕೆಂದರೆ ಅವರಲ್ಲಿ ಮಾತಾ ಮರಿಯಮ್ಮನವರು ಇಲ್ಲ. ಮಾತಾ ಮರಿಯಮ್ಮನವರು ಎಲ್ಲಿ ಇರ್ತಾರೆ, ಅವರು ನಮ್ಮನ್ನು ಒಂದುಗೂಡಿಸ್ತಾರೆ. ಒಬ್ಬ ನನ್ನ ಪ್ರೊಟೆಸ್ಟೆಂಟ್ ಮಿತ್ರ ನನಗೆ ಹೇಳಿದರು, ನೀವು ಮಾತಾ ಮರಿಯಮ್ಮನವರನ್ನು ಆರಾಧಿಸುವುದು ಯಾಕೆ? ಮಾತಾ ಮರಿಯಮ್ಮನವರಿಗೆ ನೀವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುವುದು ಯಾಕೆ? ನಾನು ಅವರಿಗೆ ಹೇಳಿದೆ, ಬನ್ನಿ ನಮ್ಮ ಚರ್ಚಿಗೆ ಬನ್ನಿ, ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದೆ. ನನ್ನ ಚರ್ಚಿಗೆ ಕರೆದುಕೊಂಡು ಹೋದೆ. ಅಲ್ಲಿ ನಾನು ಕೇಳಿದೆ, ಎಲ್ಲಿದ್ದಾರೆ ಕೇಂದ್ರದಲ್ಲಿ ಮಾತಾ ಮರಿಯಮ್ಮನವರು? ಅವ್ರು ಹೇಳಿದ್ರು, ಇಲ್ಲ, ಮಾತಾ ಮರಿಯಮ್ಮನವರು ಒಂದು ಮೂಲೆಯಲ್ಲಿದ್ದಾರೆ. ಮಧ್ಯದಲ್ಲಿ ಏನಿದೆ? ಮಧ್ಯದಲ್ಲಿ ಟ್ಯಾಬರ್ನಾಕಲ್ ಇದೆ, ಪರಮ ಪ್ರಸಾದವನ್ನು ಇಡುವಂತಹ ಆ ಪೆಟ್ಟಿಗೆ ಇದೆ, ಅಲ್ಲಿ ಮೇಲೆ ಸಿಲುಬೆ ಇದೆ, ಆ ಸಿಲುಬೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನೇತಾಡುತ್ತಿದ್ದಾರೆ. ಅಂದರೆ ನಾವು ದೇವರಿಗೆ ಪ್ರಮುಖವಾದ ಸ್ಥಳವನ್ನು ಕೊಡುವುದು, ನಾವು ದೇವರನ್ನು ಮಾತ್ರ ಆರಾಧಿಸುವುದು, ಮಾತಾ ಮರಿಯಮ್ಮನವರನ್ನು ನಾವು ಆರಾಧಿಸುವುದಿಲ್ಲ. ಮಾತಾ ಮರಿಯಮ್ಮನವರು ಒಂದು ಮೂಲೆಯಲ್ಲಿದ್ದಾರೆ, ಆದರೆ ಆ ಮೂಲೆಯಲ್ಲಿ ಇದ್ದರೂ ಕೂಡ ಅವರನ್ನು ನಾವು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಯೋಹಾನು ಅವರನ್ನು ಮನೆಗೆ ಕರ್ಕೊಂಡು ಹೋದ ಹಾಗೆ ಅವರು ನಮ್ಮ ಮನೆಯಲ್ಲಿ ಬಂದಾಗ ನಮ್ಮ ಮನೆ ಪವಿತ್ರ ಕುಟುಂಬವಾಗುತ್ತದೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀವು ಯಾಕೆ ಮಾತಾ ಮರಿಯಮ್ಮನವರ ಆ ಪ್ರತಿಮೆಯನ್ನು ನೀವು ಅದಕ್ಕೆ ಹೂಗಳನ್ನು ಹಾಕಿ ಅಲ್ಲಿ ಕರೆದುಕೊಂಡು ಹೋಗಿ ಯಾಕೆ ನೀವು ಆರಾಧಿಸುತ್ತೀರಿ? ನಾನು ಆ ಮಿತ್ರನಿಗೆ ಸ್ಪಷ್ಟಪಡಿಸಿದೆ, ಮಾತಾ ಮರಿಯಮ್ಮನವರಿಗೆ ಹೂಗಳನ್ನು ಹಾಕುವುದೆಂದರೆ ಅವರನ್ನು ಆರಾಧಿಸುವುದಲ್ಲ. ನಮ್ಮ ಬಿಷಪರು ನಮ್ಮ ಚರ್ಚಿಗೆ ಬಂದಾಗ ನಾನು ಅವರಿಗೆ ಹೂಗಳನ್ನು ಹಾಕ್ತೇವೆ, ಅವರನ್ನು ನಾವು ನಮಸ್ಕರಿಸ್ತೇವೆ. ಕೆಲವೊಂದು ಸಾರಿ ಅವರ ಕರಗಳನ್ನು ಹಿಡಿದು ಅವರ ಬೆರಳುಗಳಿರುವಂತಹ ಅಭಿಷೇಕವಾದ ಆ ಉಂಗುರಕ್ಕೆ ನಾವು ಮುತ್ತಿಡುತ್ತೇವೆ. ಅದರ ಅರ್ಥ ಅಲ್ಲ ನಾವು ಅವರನ್ನು ಆರಾಧಿಸುವುದು. ಆರಾಧನೆ ಕೇವಲ ದೇವರಿಗೆ ಸಲ್ಲಲ್ಪಡಬೇಕು. ಆರಾಧನೆ ಮಾಡುವುದೆಂದರೆ ನಮ್ಮ ಪೂಜೆಯನ್ನು ಅವರಿಗೆ ಸಲ್ಲಿಸುವುದು. ಆರಾಧನೆ ಮಾಡುವುದೆಂದರೆ ಅವರಿಗೆ ನಾವು ತ್ಯಾಗವನ್ನು ಸ್ಯಾಕ್ರಿಫೈಸನ್ನು ನಾವು ಮಾಡುವುದು. ಬಲಿಯನ್ನು ನಾವು ದೇವರಿಗೆ ಮಾತ್ರ ಕೊಡುವುದು. ಮಾತಾ ಮರಿಯಮ್ಮನವರನ್ನು ನಾವು ಗೌರವಿಸುವುದು ಮಾತ್ರ. ಮಾತಾ ಮರಿಯಮ್ಮನವರ ಮಡಿಲಲ್ಲಿ ನಾವು ಬೆಳೆಯುವುದು. ಪ್ರಭು ಯೇಸು ಕ್ರಿಸ್ತರು ಯಾರ ಮಡಿಲಲ್ಲಿ ಬೆಳೆದರು? ಮಾತಾ ಮರಿಯಮ್ಮನವರ ಮಡಿಲಲ್ಲಿ ಬೆಳೆದರು. ಅವರು ನಿಷ್ಕಳಂಕ ಅಮಲೋದ್ಭವಿ, ಅವರು ನಿಷ್ಕಳಂಕ ಹೃದಯದವರು. ಅವರ ಮಡಿಲಲ್ಲಿ ನಾವು ಬೆಳೆದಾಗ ಯಾವ ರೀತಿಯಲ್ಲಿ ಯೋಹಾನ ಸಂಪೂರ್ಣವಾಗಿ ಬದಲಾದ ತನ್ನ ಜೀವನದಲ್ಲಿ. ಹೌದು, ಮಾತಾ ಮರಿಯಮ್ಮನವರನ್ನು ಯೋಹಾನ ತನ್ನ ಮನೆಗೆ ಕರೆದುಕೊಂಡು ಹೋದ. ಆದ್ದರಿಂದ ಯೋಹಾನ ಹೆಚ್ಚು ಕಾಲ ಈ ಲೋಕದಲ್ಲಿ ಜೀವಿಸಿದ. ಅಪೊಸ್ತಲರಿಗೆ ಎಲ್ಲ ಅಪೊಸ್ತಲರು ಯೋಹಾನನ್ನು ಬಿಟ್ಟು ಹೊರತು ಎಲ್ಲ ಅಪೊಸ್ತಲರು ರಕ್ತ ಸಾಕ್ಷಿಗಳಾದ ಸತ್ತರು. ರಕ್ತ ಸಾಕ್ಷಿ ಆಗುವುದು ಒಂದು ದೊಡ್ಡ ವರ. ಆದರೆ ಸಂತ ಯೋಹಾನನು ಹೆಚ್ಚು ಕಾಲ ಬದುಕಿದ. ಕೆಲವರು ಹೇಳ್ತಾರೆ 90 ವರ್ಷ, 100 ವರ್ಷ, 110, ಇನ್ನು ಕೆಲವರು ಹೇಳ್ತಾರೆ 120 ವರ್ಷಕ್ಕಿಂತ ಹೆಚ್ಚು ವರ್ಷ ಅವನು ಬದುಕಿದ. ಹಾಗೂ ಅವನು ಯಾವಾಗಲೂ ಹೇಳುತ್ತಿರುವುದು, ದೇವರೆಂದರೆ ಪ್ರೀತಿ, ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತಾ ಜೀವಿಸೋಣ. ಇಂತಹ ಒಂದು ಬದಲಾವಣೆ ಯೋವನಲ್ಲಿ ಯಾವ ರೀತಿಯಲ್ಲಿ ಬಂತು? ಮಾತಾ ಮರಿಯಮ್ಮನವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಮಾತಾ ಮರಿಯಮ್ಮನವರ ಮಡಿಲಲ್ಲಿ ಜೀವಿಸಿದ್ದರಿಂದ ನಾವು ಕೂಡ, ನನ್ನ ಪ್ರಿಯ ಮಿತ್ರರೇ, ಮಾತಾ ಮರಿಯಮ್ಮನವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ, ಅವರ ಮಡಿಲಲ್ಲಿ ಜೀವಿಸೋಣ. ಅವರ ಮಡಿಲಲ್ಲಿ ಇರುವಾಗ ಅವರ ಅಪ್ಪುಗೆಯಲ್ಲಿದ್ದಾರೆ ಬಾಲಯೇಸು, ಅವರು ನಮ್ಮನ್ನು ಆಶೀರ್ವದಿಸುವರು. ಬಾಲಯೇಸುವಿನೊಂದಿಗೆ ನಾವು ಪ್ರಾಯದಲ್ಲೂ ಸುಜ್ಞಾನದಲ್ಲೂ ಬೆಳೆಯೋಣ. ನಿಮಗೆಲ್ಲರಿಗೆ ದೇವರ ಆಶೀರ್ವಾದ. ಕಣ್ಣುಗಳನ್ನು ಮುಚ್ಚಿ ನಾವು ಈಗ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಮಾತಾ ಮರಿಯಮ್ಮನವರಲ್ಲಿ ನೀವು ನಮ್ಮನ್ನು ಆಶೀರ್ವದಿಸ್ತಾ ಇದ್ದೀರಿ. ಮಾತಾ ಮರಿಯಮ್ಮನವರಲ್ಲಿ ನೀವು ನಮ್ಮನ್ನು ಈ ಸಮಯದಲ್ಲಿ ಆಶೀರ್ವದಿಸ್ತಾ ಇದ್ದೀರಿ. ಮಾತಾ ಮರಿಯಮ್ಮನವರ ಮಡಿಲಲ್ಲಿ ಇರುವಂತಹ ಪ್ರಭು ಯೇಸು ಕ್ರಿಸ್ತರಲ್ಲಿ ಸ್ವಸ್ಥತೆಯ ಶಕ್ತಿ ನಮ್ಮೆಲ್ಲರಲ್ಲಿ ಹರಿದು ಬರುವಂತೆ ಮಾಡಿರಿ. ನಮಗೆಲ್ಲರಿಗೆ ಸ್ವಸ್ಥತೆ ನೀಡಿರಿ. ವಿಶೇಷವಾಗಿ ವಿವಾಹ ಜೀವನದಲ್ಲಿ ಸಂತಾನ ಭಾಗ್ಯವಿಲ್ಲದಂತಹ ಪತಿ ಪತ್ನಿಯರನ್ನು ಆಶೀರ್ವದಿಸಿ ಸಕಾಲದಲ್ಲಿ ಅವರು ಸಂತಾನ ಭಾಗ್ಯವನ್ನು ಪಡೆಯುವಂತೆ ಮಾಡಿರಿ. ರೋಗದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಗುಣ ಮಾಡಿರಿ. ಕೆಲಸ ಇಲ್ಲದವರಿಗೆ ಪ್ರತಿಯೊಬ್ಬರಿಗೆ ಕೆಲಸವನ್ನು ಒದಗಿಸಿರಿ. ಸಾಲವನ್ನು ನಷ್ಟವನ್ನು ಅನುಭವಿಸುತ್ತಿರುವ ವ್ಯಾಪಾರಿಸ್ಥರನ್ನು, ವರ್ತಕರನ್ನು, ಬಿಸ್ನೆಸ್ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಮನೆ ಇಲ್ಲದವರಿಗೆ ಮನೆ ಸಿಗುವಂತೆ ಮಾಡಿರಿ. ಮನೆಯ ಆ ಸ್ಥಳದಲ್ಲಿ ನೀರಿನ ಬಾವಿಯಲ್ಲಿ ನೀರಿಲ್ಲದವರನ್ನು ಆಶೀರ್ವದಿಸಿ ಸಕಾಲದಲ್ಲಿ ಒಳ್ಳೆಯ ನೀರಿನ ಬಾವಿಯನ್ನು ಅವರಿಗೆ ಒದಗಿಸಿರಿ. ಕಷ್ಟ ಸಂಕಷ್ಟಗಳನ್ನು ಅನುಭವಿಸುವ ಪ್ರತಿಯೊಬ್ಬರ ಕಷ್ಟ ಸಂಕಷ್ಟಗಳನ್ನು ದೂರ ಮಾಡಿ ತಂದೆಯಾದ ದೇವರೇ,
ಅದ್ಭುತಗಳನ್ನು, ಪವಾಡಗಳನ್ನು, ಮಹತ್ಕಾರ್ಯಗಳನ್ನು ಮಾಡುವಂತಹ ದೇವರೇ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಪ್ರಭು ಯೇಸು ಕ್ರಿಸ್ತರು, ಪಿತದೇವರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.